ಒಂದೇ ಮಗು ಇದ್ದಾಗ ಆ ಮಗುವಿಗೆ ಅಣ್ಣನೂ ಇಲ್ಲ, ಅಕ್ಕನೂ ಇಲ್ಲ, ತಮ್ಮನೂ ಇಲ್ಲ, ತಂಗಿ ಇಲ್ಲ, ಮತ್ತೆ ಆ ಮಗು ಸ್ವಾರ್ಥಿ. ಮಕ್ಕಳು ಹೆಚ್ಚಿದ್ದಷ್ಟು ಮನೆಯಲ್ಲಿ ಆನಂದ, ಖುಷಿ, ಅವರ ಹಾರಾಟ, ಚೀರಾಟ, ಬೊಬ್ಬೆ, ಗಲಾಟೆ, ಕೋಪ, ರಾಜಿ, ಅದು ನಮಗೆ ಒಂದು ಸ್ವಲ್ಪ ಹಾಗೆ ಅನಿಸಿದ್ರು ಖುಷಿ, ಅದು ಭಾರಿ ಖುಷಿ. ಎರಡನೇದು ಭಾರಿ ಪ್ರಮುಖ ನನಗೆ ಅನಿಸ್ತಾ ಇರೋದು ಇನ್ನೊಂದು ಪ್ರಮುಖ ಭಾಗ ಅಂದರೆ, ಒಟ್ಟು ಹಿಂದೂ ಸಮಾಜದಲ್ಲಿ ಸಂಖ್ಯೆ ಕಡಿಮೆ ಇದೆ. ಕಿನ್ಯದಲ್ಲಿ ಕೇಳಿ ಸುತ್ತಲಿ ಯಾರು ಅಂತ ಉಳ್ಳಲ್ಲ, ನಾನು ಹೇಳಬೇಕು ಅಂತಿಲ್ಲ. ಆಗ ನಮ್ಮ ದೇವಸ್ಥಾನವನ್ನು ಉಳಿಸೋರು ಯಾರು? ದೈವಸ್ಥಾನವನ್ನು ಉಳಿಸೋರು ಯಾರು? ನಮ್ಮ ಸಂಪ್ರದಾಯವನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸೋರು ಯಾರು? ಪಾಕಿಸ್ತಾನ ಯಾಕೆ ಆಯಿತು? ನಮ್ಮ ಸಂಖ್ಯೆ ಕಡಿಮೆ ಆಯಿತು, ಅವರ ಸಂಖ್ಯೆ ಹೆಚ್ಚಾಯಿತು. ಅದಕ್ಕೋಸ್ಕರ ಪಾಕಿಸ್ತಾನ ಬಾಂಗ್ಲಾದೇಶ ಆಗಿದೆ. ಈಗ ಅಲ್ಲಲ್ಲಿ ಉಳ್ಳಾಲ ಪೇಟೆಗೆ ಹೋದರೆ ನೀವು ಅದು ಪಾಕಿಸ್ತಾನವೇ ಅಲ್ವ? ಅದು ಬೇರೆ ಆಗಲಿಕ್ಕೆ ಸಾಧ್ಯ ಉಂಟ? ಅನೇಕ ಕಡೆಗಳಲ್ಲಿ ಪಾಕಿಸ್ತಾನ ನಿರ್ಮಾಣ ಆಗಿದೆ. ಅದಕ್ಕೆ ಸಂಸಾರಿ ಆದವ, ಗೃಹಸ್ಥ ಆದವನ ಜವಾಬ್ದಾರಿ, ಅವನು ಅಲ್ಲಿವರೆಗೆ ಅವ ವ್ಯಕ್ತಿಯಾಗಿದ್ದ, ಮದುವೆ ಆದ ತಕ್ಷಣ ಅವ ಸಮಷ್ಟಿ ಆದ, ಅವನು ಸಮಾಜ ಆದ. ಸಾಮಾಜಿಕ ಜವಾಬ್ದಾರಿ ನಮಗುಂಟು. ಮದುವೆ ಗೃಹಸ್ಥ ಅಂದರೆ ಸಾಮಾಜಿಕ ಜವಾಬ್ದಾರಿ.